ಉಪ್ಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡೆ 89ನೇ ದಿನದ ಸಂಧ್ಯಾ ಭಜನೋತ್ಸವ ಶನಿವಾರ ಬಯ್ಯಗೆ ನಡೆತಂಡು. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಗಣೇಶ್ ಭಟ್, ಕೊಲ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಅಧ್ಯಕ್ಷರು ಶ್ರೀಮತಿ ಪ್ರತಿಭಾ ಬೊಕ್ಕ ಹರೀಶ್ ಮುಂಡೋಲಿ, ಸೋವೂರ್ದ ಶ್ರೀಮತಿ ಮೋಹಿನಿ ಬೊಕ್ಕ ಶ್ರೀನಿವಾಸ್ ಗಟ್ಟಿ, ಕೋಟೆಕಾರ್ದ ಶ್ರೀಮತಿ ಕವಿತಾ ಬೊಕ್ಕ ರಮೇಶ್ ಗಟ್ಟಿ, ನಿಸರ್ಗದ ಶ್ರೀಮತಿ ವಿದ್ಯಾವತಿ ಬೊಕ್ಕ ಮಹಾಗುಂಡಪ್ಪ, ಶ್ರೀಮತಿ ವಿಜಿತಾ ಬೊಕ್ಕ ಕಿಶೋರ್ ಪರ್ಯತ್ತೂರ್, ಶ್ರೀಮತಿ ಗೀತಾ ಬೊಕ್ಕ ನಾಗೇಶ ನಿಸರ್ಗ ತುಡರ್ ಬೆಳಗಾದು 89ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಕುಡ್ಲ ಶ್ರೀ ಸುಬ್ರಹ್ಮಣ್ಯ ಮಠ ಎಕ್ಕೂರ್ ಬಡಾವಣೆದ ಭಕ್ತ ವೃಂದದಕ್ಲು 89ನೇ ದಿನದ ಸಂಧ್ಯಾ ವಚನ ಸೇವೆನೆ ನಡಪಾದ ಕೊರಿಯಿರು. ಕ್ಷೇತ್ರದ ದೇವರಾಯನ ದುರ್ಗಾ ಪರಮೇಶ್ವರ ದೇವರನ್ನು ಪಾದಗಡ್ಡಪುರಂದು ದುರ್ಗಾ ಪರಮೇಶ್ವರ ಕ್ಷೇತ್ರ ಕುಂಪಲ ಶಿವಪುರ ಜತ 180ನೇ ದಿನದ ಭಜನಾ ಕಾರ್ಯಕ್ರಮದ ಈ ಒಂದು ಸಂದರ್ಭಡು ದೇವರಿಗೆ ದೀಪನು ಅಲ್ಲಾನ ಮುಖಾಂತರ ಈ ಕಾರ್ಯಕ್ರಮ ಉದ್ದೀಪನ ನಿರಂತರ 180 ದಿನ ಮುಟ್ಟ ಈ ಒಂದು ಪರಿಸರಡು ಭಜನಾ ಕಾರ್ಯಕ್ರಮ 79ನೇ ದಿನ ಈ ಒಂದು ಕಾರ್ಯಕ್ರಮ ಮಾತ ಊರದ ಪರವೃದ ಮಾತರ ಭಕ್ತರು ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದರು. ದೇವರಲ್ಲಿ ಪೊಲೀಸರೇ ಸುಲಭವೇನ ಮಾರ್ಗಪಟ್ಟ ಭಜನೆ ಭಕ್ತಿದ ಭಜನದ ಮುಖಾಂತರ ದೇವರಲ್ಲಿ ಉಳಿಸೋಣ ನಮಗೆ ಹಲವಾರು ಇತಿಹಾಸಗಳು ಕೇಂದ್ರ ಪುರಾತನ ಸನಾತನ ಹಿಂದೂ ಧರ್ಮಡು ಭಜನೆಗೆ ಅತ್ಯಂತ ಪ್ರಾಮುಖ್ಯವಾಗಿ ನಮಗೆ ಪಾತ್ರ ಉಂಟು. ಆ ನೆಲೆಟ್ಟು
ಈ ಒಂದು ಪರಿಸರ ನಿರಂತರ 180 ದಿನದ ಈ ಭಜನಾ ಕಾರ್ಯಕ್ರಮ ದೇವರ ಒಲಿಸೋನ ಮೂಲಕ ಈ ಕ್ಷೇತ್ರನ ಪಾವಿತ್ರ ಅಂಚನೆ ಕ್ಷೇತ್ರಕ್ಕೆ ಶಕ್ತಿ ತುಂಬಿದ ಕೆಲಸನೂ ಮಂತಂದು ಬಹುಶಃ ಎಲ್ಲಂಜಿ 23 ತಾರೀಕು 26 ತಾರೀಕು ಮುಟ್ಟ ಈ ಒಂದು ಕ್ಷೇತ್ರದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡಪೆರಡು ಆ ನೆಲೆಟ್ಟು ಈ ಸಂದರ್ಭ 180 ದಿನದ ಭಜನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅಂಚನೆ ಎಲ್ಲಂಜಿ ನಡಪಂಚನ ಬ್ರಹ್ಮ ಕಲಶೋತ್ಸವ ಸಮಾರಂಭಲ ಅತ್ಯಂತ ವಿಜೃಂಭಣೆ ಪರವೂರ್ದ ಭಕ್ತರನ್ನ ಒಂಜಿ ಕುಡು ಕೆಡಿಸಿದ ಕಾರ್ಯಕ್ರಮ ಯಶಸ್ವಿಯಾಗಿ ಬಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ 108 ದಿನಗಳ ಸಂಧ್ಯಾ ಹರಿನಾಮ ಸಂಕೀರ್ತನೆಯ ಸಂದರ್ಭದಲ್ಲಿ ದೀಪ ಬೆಳಗಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಮಂಡಳಿಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ದೇವರು ಎಲ್ಲರಿಗೂ ಸಕಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲವೂ ಸಕಲವೂ ಅಭಿವೃದ್ಧಿಗೊಳ್ಳಿ, ಕ್ಷೇತ್ರದ ಕೀರ್ತಿ ಇನ್ನೂ ಹೆಚ್ಚುಗೊಳ್ಳಿ ಅಂತ ಆಶಿಸ್ತಾ Hare